ದಶಕಗಳಿಂದ ಅಭಿವೃದ್ಧಿ ಕಾಣದ ಅಂತಾರಾಜ್ಯ ರಸ್ತೆ. ಪ್ರಧಾನಮಂತ್ರಿಯ ಕಾರ್ಯಾಲಯದಿಂದ ಪತ್ರ ಬಂದರೂ ರಿಪೇರಿ ಕಾಣದ ರಸ್ತೆ. ಯಾವುದು ಆ ರಸ್ತೆ? ಈ ವಿಶೇಷ ವರದಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಮತ್ತು ಪಡುವನೂರು ಗ್ರಾಮಗಳ ಮೂಲಕ ಕೇರಳ ರಾಜ್ಯವನ್ನು ಸಂಪರ್ಕಿಸುವ ಅಂತಾರಾಜ್ಯ ಸಂಪರ್ಕ ರಸ್ತೆಯಾಗಿದ್ದರೂ 3 ದಶಕಗಳಿಂದ ದುರಸ್ತಿ ಕಾಣದಾಗಿದೆ. ಹಲವಾರು ಬಾರಿ ಈ ಭಾಗದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಹಗಲು ಇರುಳು ಹೋರಾಟ ನಡೆಸಿದರೂ ಭರವಸೆ ಈಡೇರಲಿಲ್ಲ. ಈ ರಸ್ತೆಯ ಸಮಸ್ಯೆಯ ಬಗ್ಗೆ ಪ್ರಧಾನಮಂತ್ರಿ ಅವರಿಗೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೊಬ್ಬರು ಪತ್ರ ಬರೆದಿದ್ದರು. ಈ ಪತ್ರಕ್ಕೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಕೂಡ ಅತಿ ಶೀಘ್ರದಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಉತ್ತರ ಬಂದಿತ್ತು. ಆ ಪತ್ರ ಬಂದು 2 ವರ್ಷ ಕಳೆದರೂ ರಸ್ತೆ ಇನ್ನೂ ಹದಗೆಟ್ಟಿದೆ. ಈಶ್ವರಮಂಗಲ ಸುಳ್ಯಪದ ರಸ್ತೆ ನೀವೀಗ ನೋಡ್ತಾ ಇರ್ಬೋದು. ಕರ್ನಾಟಕ ರಾಜ್ಯ, ಅದೇ ರೀತಿ ನಮ್ಮ ಸಮೀಪದ ಕೇರಳ ರಾಜ್ಯದ ಗಡಿ ಭಾಗದಲ್ಲಿರುವಂಥ ಈ ಒಂದು ಈಶ್ವರಮಂಗಲ ಸುಳ್ಯಪದ ರಸ್ತೆ, ಈ ಒಂದು ರಸ್ತೆ ಅಭಿವೃದ್ಧಿ ಕಾಣದೆ 30 ವರ್ಷಗಳೇ ಸಂದು ಹೋಗಿದೆ. ಸುಳ್ಯಪದವಿನ ಜನರು ವಾಣಿಜ್ಯ ವ್ಯವಹಾರಕ್ಕಾಗಿ ಈಶ್ವರಮಂಗಲವನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಆದರೆ ಈಗ ಸುಳ್ಯಪದವಿಂದ ಈಶ್ವರಮಂಗಲಕ್ಕೆ ಬರಲಿಕ್ಕೆ ಈ ರಸ್ತೆಯಿಂದ ಆಗುವುದಿಲ್ಲ. ಅನೇಕ ವಾಹನಗಳು ಈ ಪ್ರದೇಶದಲ್ಲಿ ಸಂಚರಿಸುತ್ತದೆ. ಆದ ಕಾರಣ ಸಚಿವರು, ಅದೇ ರೀತಿ ಶಾಸಕರು ದಯವಿಟ್ಟು ಇತ್ತ ಗಮನಿಸಿ. ಅದೆಷ್ಟೋ ಬಾರಿ ಕರ್ನಾಟಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಂತೇಳಿ ಅನೇಕ ಬಾರಿ ಅರ್ಜಿಗಳನ್ನು ಹಾಕಿದ್ದೇವೆ. ಅರ್ಜಿಯನ್ನು ತೆಗೊಂಡಿದ್ದೀರಿ ಕೂಡ. ಆದರೆ ಇಷ್ಟರ ತನಕ 30 ವರ್ಷಗಳ ಕಾಲ ಕೂಡ ಅರ್ಜಿಯನ್ನು ಕೊಟ್ಟಿದೆ. ಇಷ್ಟರ ತನಕ ಈ ರಸ್ತೆ ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ. ಎಷ್ಟೋ ಬಾರಿ ಹಗಲಿರುಳು ಎನ್ನದಂತೆ ನಮ್ಮ ಹಿರಿಯರು, ಅದೇ ರೀತಿ ನಾವುಗಳು ಕೂಡ ಪ್ರತಿಭಟನೆಯನ್ನು ಈ ರಸ್ತೆಗೋಸ್ಕರ ಮಾಡಿದ್ದೇವೆ. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಶಾಸಕರು ಭರವಸೆಯನ್ನು ಕೊಡ್ತಾರೆ, ಹೋಗ್ತಾರೆ. ಆದರೆ ಸತತ 25 ವರ್ಷಗಳಿಂದ ಈ ರಸ್ತೆ ಹೀಗೆಯೇ ಉಳಿದಿದೆ. ಬಾಕಿ ಉಳಿದಂಥ ಎಲ್ಲ ಪ್ರದೇಶದ ರಸ್ತೆಗಳು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಆದರೆ ನಮ್ಮ ಈಶ್ವರಮಂಗಲ ಸುಳ್ಯಪದ ರಸ್ತೆಗೆ ಯಾಕೆ ಈ ರೀತಿ ಆಗ್ತಾ ಇದೆ ಎನ್ನುವುದು ಇನ್ನೂ ಕೂಡ ನಿಗೂಢವಾಗಿದೆ. ಈಶ್ವರಮಂಗಲದಿಂದ ಸುಳ್ಯ ಪದವಿಗೆ ಕೇವಲ 5 ಕಿಲೋಮೀಟರ್ ಇರುವ ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು, ಹಲವಾರು ಶೈಕ್ಷಣಿಕ ಸಂಸ್ಥೆಗಳ ಶಾಲಾ ವಾಹನಗಳು ಈ ರಸ್ತೆಯ ಮೂಲಕ ಸಂಚರಿಸುತ್ತದೆ. ನೆರೆಯ ಕೇರಳದ ಬೆಳ್ಳೂರು ಸೇರಿದಂತೆ ಸ್ಥಳೀಯ ಗ್ರಾಮಗಳ ಪಡುವನ್ನೂರು, ಬಡಗನ್ನೂರು ಮುಂತಾದ ಪ್ರದೇಶದ ಜನರಿಗೆ ಈಶ್ವರಮಂಗಲವು ಮುಖ್ಯ ವ್ಯಾವಹಾರಿಕ ಕೇಂದ್ರವಾಗಿದೆ. ಕೇರಳ ರಾಜ್ಯದ ಕಾಸರಗೋಡು, ಮದೂರು, ಮಲ್ಲ, ಮುಳ್ಳೇರಿಯಾ ಮುಂತಾದ ಪ್ರದೇಶಗಳಿಗೆ ಸಂಚರಿಸಲು ಕೂಡ ಹತ್ತಿರವಾದ ರಸ್ತೆಯಾಗಿದೆ. 30 ವರ್ಷಗಳ ಹಿಂದೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡ ಈ ರಸ್ತೆ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡಿಲ್ಲ. ಮಳೆಗಾಲದಲ್ಲಿ ರಸ್ತೆ ತುಂಬಾ ಹೊಂಡ, ಹಳ್ಳಗಳು ಸಾಮಾನ್ಯವಾಗಿ ನಿರ್ಮಾಣವಾದರೆ ಅನಂತರದ ದಿನದಲ್ಲಿ ಈ ಭಾಗದ ಗ್ರಾಮಸ್ಥರು ಮತ್ತು ವಾಹನ ಚಾಲಕರು ಶ್ರಮದಾನದ ಮೂಲಕ ರಸ್ತೆಯನ್ನು ದುರಸ್ತಿಗೊಳಿಸಿ ಸಂಚಾರಕ್ಕೆ ಯೋಗ್ಯಗೊಳಿಸಿರುತ್ತಾರೆ. ಹೀಗೆ ದಿನನಿತ್ಯ ಈ ಮಾರ್ಗದ ಮೂಲಕ ಸಂಚರಿಸುವ ಸಾರ್ವಜನಿಕರು ಹಿಡಿಶಾಪ ಹಾಕಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಆ ಕಾಲದಿಂದಲೂ ಇದೇ ರೋಡ್ ಇದೇ ಥರದಲ್ಲಿ ಇದೆ, ಏನು ಚೇಂಜಸ್ ಆಗಲಿಲ್ಲ. ಇದು ಚರಂಡಿ ಇಲ್ಲ, ಇದಕ್ಕೆ ರೋಡಲ್ಲೇ ನೀರು ಹೋಗ್ತಾ ಉಂಟು. ಮತ್ತು ರೋಡು ಹೋಗುವಾಗಿಲ್ಲ, ಯಾವ ಇದರಲ್ಲಿ ಕಾರಲ್ಲಿ ಬರುವಾಗೇ ಇಲ್ಲ, ನಡ್ಕೊಂಡು ಹೋಗುವ ಅವಸ್ಥೆ ಇದು. ಇದು ಬೈಕಲ್ಲೆಲ್ಲ ಹೋಗುವ ಚಾನ್ಸಸ್ ಇಲ್ಲ. ಇದು ತಿಂಗಳಿಗೊಮ್ಮೆ 5-10 ಸಾವಿರ ರೂಪಾಯಿ ನಮಗೆ ಗಾಡಿಗೆ ರಿಪೇರಿಗೆ ಬೇಕಾಗ್ತದೆ. ಎಲ್ಲ ರೋಡು ಕ್ಲಿಯರ್ ಆಯಿತು, ನಮ್ಮ ಇದೇ ರೋಡು ಒಂದು ಇಷ್ಟರವರೆಗೆ ಕ್ಲಿಯರ್ ಆಗಲಿಲ್ಲ. ಸರಿ ಮಾಡುವ ಒಂದು ಇದು ಕಾಣ್ತಾ ಇಲ್ಲ ಇಷ್ಟರವರೆಗೆ. ಯಾವ ರಾಜಕೀಯದವರು ಬಂದರೂ, ಯಾವ MLA ಆದರೂ, ಯಾವ MP ಆದರೂ ಇಷ್ಟರವರೆಗೆ ನಮಗೆ ಒಂದು
ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ ಈಶ್ವರಮಂಗಳ ಸುಳ್ಯ ಪದವು ಅಂತಾರಾಜ್ಯ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವಂತೆ ವಿನಂತಿಸಿದ್ದರು. ಈ ಬಾರಿಯಾದರೂ ರಸ್ತೆ ಶಾಪಮುಕ್ತವಾಗಿ ಪ್ರತಿನಿತ್ಯ ಪ್ರಯಾಣಿಸುವ ಪ್ರಯಾಣಿಕರು, ಇದನ್ನೇ ಅವಲಂಬಿತ ಗ್ರಾಮಸ್ಥರು ದಶಕಗಳಿಂದ ಅನುಭವಿಸಿದ ಸಂಕಷ್ಟದಿಂದ ಮುಕ್ತರಾಗುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮಾಧವ ನಾಯಕ್, ನ್ಯೂಸ್ ಟೈಮ್, ಪುತ್ತೂರು.